ಹಾಯ್ ಎಲ್ರಿಗೂ. ನಾವು ವಿಂಟರ್ ನೈಟ್ ಮಾರ್ಕೆಟಿಗೆ ಬಂದಿದ್ದೀವಿ. ಅದು ಜ್ಯೂಸ್ ಸೆಂಟರ್ ಪಕ್ಕದಲ್ಲೇ ಉಂಟು. ಲಾಸ್ಟ್ ವಿಡಿಯೋದಲ್ಲಿ ನೀವು ಜ್ಯೂಸ್ ಸೆಂಟರ್ ವಿಡಿಯೋ ನೋಡಿದ್ದೀರಲ್ವ, ಅದರ ಪಕ್ಕದಲ್ಲಿ ಇದು ಉಂಟು. ಅದರ ಒಳಗೆ ಹೋಗ್ತಿದ್ದೀವಿ. ನೋಡಿ, ಹೊರಗಡೆ ಹೀಗೆ ಕಾಣ್ತಾ ಉಂಟು. ಇನ್ನು ಒಳಗಡೆ ಹೋಗಬೇಕು, ಏನೆಲ್ಲ ಉಂಟಂತ ನೋಡುವ. ಬನ್ನಿ, ಒಳಗೆ ಹೋಗುವ. ಈಗ ಒಳಗೆ ಹೋಗ್ತಿದ್ದೇನೆ, ನೋಡಬೇಕು ಏನೆಲ್ಲ ಉಂಟಂತ ನೋಡೋದು. ನೋಡಿ, ಇದು 3 dirhams ಅಂತೆ. ಎಲ್ಲ ಐಟಮ್ ಒಂದೊಂದಕ್ಕೆ 3 dirhams ಎಲ್ಲ ಇದೆ ಇಲ್ಲಿ. ಕಾಸ್ಮೆಟಿಕ್ ಎಲ್ಲ ಏನು ತಗೊಂಡ್ರು 3 dirham. ಫೌಂಡೇಶನ್, ನೈಲ್ ಪಾಲಿಶ್, ಮಸ್ಕಾರಾ, ನೈಲ್ಸ್ ಕೂಡ ಇದೆ. ನೋಡಿ, ನೈಲ್ಸ್ ತೋರಿಸ್ತೀನಿ. ನೋಡಿ, ಇದೆಲ್ಲ ನೈಲ್ಸ್. ಇದೊಂದು ಕಲರ್ ಒಳ್ಳೇದುಂಟು, ಮಾತ್ರ ಅದು ಕೆಲವೆಲ್ಲ ಕಟ್ಟಾಗಿದೆ. ಇಲ್ಲಾಂದರೆ ನನಗೆ ಅದು ಕಲರ್ ಒಳ್ಳೇದಿತ್ತು, ಬ್ಲೂ ಕಲರ್. ಮತ್ತೆ ತಗೊಳ್ಬೇಕು. ಈಗ ವೀಡಿಯೋ ಮಾಡುವಾಗ ಏನು ತಗೊಳ್ಳಿಕ್ಕೆ ಆಗೋದಿಲ್ಲ. ನೋಡಬೇಕೇನಲ್ಲ, ಬೇಗ ಬೇಗ ಸ್ವಲ್ಪ ವೀಡಿಯೋ ಮಾಡಿ ಏನಾದರೂ ನೋಡಬೇಕು. ನನಗೆ ತಗೊಳ್ಬೇಕು ಏನಾದರೂ. ಡ್ರೆಸ್ ಎಲ್ಲ ಉಂಟು ಆಚೆ ಕಡೆ. ನೋಡಿ, ಇದೊಂದು ಮತ್ತೊಂದು ಕಲರ್ ಬ್ಲೂ ಲೈಟ್. ಇದು ಡಾರ್ಕ್ ಇದ್ದು ಒಳ್ಳೇದಿತ್ತು. ಅಂದರೆ ನನ್ನ ಹತ್ರ ಸೀರೆ ಉಂಟಲ್ಲ, ಹಾಗಿದ್ದು ಮ್ಯಾಚ್ ಆಗ್ತದೆ ಆ ಸೀರೆಗೆ. ನೋಡಿ, ಪ್ಯಾಂಟೆಲ್ಲ ಇದೆ. ನೋಡಿ, ನನಗೆ ವೀಡಿಯೋ ಮಾಡುವಾಗ ಏನು ನೋಡಲಿಕ್ಕೆ ಸರಿಯಾಗೋದಿಲ್ಲ. ಆದರೂ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಮತ್ತು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಅವರು ಆಚೆ ಕಡೆ ಎಲ್ಲ ಹೋಗಿದ್ದಾರೆ, ಹಸ್ಬೆಂಡ್ ಅವ್ರದ್ದೇ ನೋಡ್ತಾ ಇದ್ದಾರೆ. 20 dirhamಗೆ ಒಳ್ಳೇದು ಉಂಟು ಕೆಲವೆಲ್ಲ. ವೀಡಿಯೋ ಮಾಡುವಾಗ ತುಂಬ ಕಷ್ಟ ಆಗ್ತದೆ. ನೋಡಬೇಕು, ಟ್ರೈ ಮಾಡಬೇಕು. ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಸ್ವಲ್ಪ ವೀಡಿಯೋ ಮಾಡಿ ಏನಾದರೂ ತಗೊಳ್ಬೇಕಂತ ಇದ್ದೇನೆ. ನೋಡುವ. ಇಲ್ಲಿ ಎಲ್ಲ ಡ್ರೆಸ್ ತಗೊಳ್ಳಿಕ್ಕೆ ಹೋದರೆ 1 ಪೀಸಿಗೆ 40 dirham ಹೇಳ್ತಾರೆ. ಮತ್ತು 3 ಪೀಸ್ ತಗೊಂಡ್ರೆ 100 dirhamಗೆ ಕೊಡ್ತಾರೆ. ಒಂದಕ್ಕೆ 40 ಅಂತೆ. 3 ತಗೊಂಡ್ರೆ 100ಕ್ಕೆ ಕೊಡ್ತಾರೆ, 100 dirhamಗೆ. ಹಾಗೆ ತಗೊಳ್ಬೇಕು. Marami kumbaga, isang name lang pero depende sa scent. Meron daw for yun. Daw for everything. Sunglasses! Now I want you to do something. You remove this oil. ಇದೆಲ್ಲ ವುಡನಿದ್ದು ಸ್ಪೂನ್ಸ್ ಎಲ್ಲ ಒಳ್ಳೆದುಂಟು ನೋಡಲಿಕ್ಕೆ. ಎಲ್ಲ ವುಡನಲ್ಲಿ ಮಾಡಿದ್ದು. ಚಿಕ್ಕ ಸ್ಪೂನ್ ಕೂಡ ಉಂಟು ಇಲ್ಲಿ. ಚಿಪ್ಪಿದ ಪೂರ ಶೋಕುಣದ ಕಿನಿನ್ನ ಸ್ಪೂನ್ ಉಡಂದ ಬರದ.
Check, madam. We have offer, madam. Take 3 for 100, madam. Take 3 ma for 100. That's the good discount. You can ಇದು mix ಕೂಡ with ಹಾಗೆ the ನೋಡಿ, gin. 100ಗೆ 3 ಪೀಸ್, ಒಂದಕ್ಕೆ 40 ಇಲ್ಲಾಂದರೆ 35 ಎಲ್ಲ ಹೇಳ್ತಾರೆ ಒಂದು ಪೀಸಿಗೆ. ಇದು ನೋಡಿ ಪ್ಯಾಂಟ್ ಎಲ್ಲ ಒಳ್ಳೇದಿತ್ತು, ಆದರೆ ಸ್ವಲ್ಪ ಜಾಸ್ತಿ ಹರಿದಿದೆ. ಸ್ವಲ್ಪ ನಾಯಿ ಜಾಸ್ತಿ ಹರಿದು ಬಿಟ್ಟಿದೆ, ಕಚ್ಚಿದೆ ಸ್ವಲ್ಪ. ನಾಯಿ ಕಚ್ಚಿದ್ದು ಸ್ವಲ್ಪ ಜಾಸ್ತಿ ಆಗಿದೆ. ಆದರೆ ಇದು ತಗೊಂಡ್ರೆ ಹಸ್ಬೆಂಡ್ ಬೈತಾರೆ, ಸ್ವಲ್ಪ ಜಾಸ್ತಿನೇ ಓಪನ್ ಉಂಟು ಅದು, ಅದಕ್ಕೆ ತಗೊಳ್ಳಿಲ್ಲ. ಜಸ್ಟ್ ಪಾರ್ತು ರೀ. ಇಲ್ಲಿ ನೋಡಿ, ಇಂಥ ಪ್ಯಾಂಟೆಲ್ಲ ಬೇರೆ ಶಾಪಿಂಗ್ ಮಾಲಲ್ಲೆಲ್ಲ ಹೋದರೆ ಜಾಸ್ತಿ ಉಂಟು ಇದಕ್ಕೆಲ್ಲ. ಡಬ್ಬಲ್ಗಿಂತಲೂ ಜಾಸ್ತಿ ಪ್ರೈಸ್ ಇದೆ. ಇಲ್ಲಿ 100ಕ್ಕೆ 3 ಕೊಡ್ತಾರೆ ನೋಡಿ. ಆದರೆ ಅದು ಸ್ವಲ್ಪ ಅಲ್ಲಿ ಓಪನ್ ಇದೆ ಅಲ್ಲ. ನನ್ನ ಹಸ್ಬೆಂಡು ತಗೊಂಡು ಕೊಡಿ ಅಂತ ಹೇಳಿದ್ದಕ್ಕೆ, ಮನೇಲಿ ಅಷ್ಟು ರಾಶಿ ಹಾಕಿದ್ಯಾ, ಏನು ಮಾಡ್ತೀಯ ಅದನ್ನು ಅಂತ ಹೇಳ್ತಾರೆ. Same, 45 minutes, same. Smrishal Beg says it. ಮತ್ತು ಈ ಸೈಡೆಲ್ಲ ಎಲ್ಲ ಫುಡ್ ಕೋರ್ಟ್ ಇದೆ, ತಿನ್ನಲಿಕ್ಕೆಲ್ಲ ಇದೆ. ಆ ಸೈಡ್ ಹೋಗಲಿಲ್ಲ. ಫುಡ್ ಕೋರ್ಟ್ ನೋಡಿ, ತುಂಬ ಜಾಗ ಇದೆ ನೋಡಿ. ನೋಡಿ, ಇದು ಪ್ಯಾಂಟಲ್ಲಿ ಒಳ್ಳೆದಿತ್ತು. ಇಲ್ಲಿ ಒಂದದು ಪ್ಯಾಂಟ್ ತಗೊಂಡೆ ನಾನು, 35 ಹೇಳಿದ. 35 ಹೇಳಿ ಮತ್ತೆ 30ಕ್ಕೆ ಕೊಡು ಅಂತ ಹೇಳಿದೆ, ಮತ್ತೆ ಕೊಟ್ಟ. 30 ನಮಗೆ ಕೊಟ್ಟ. ಅಲ್ಲಿ 40 ಇತ್ತು ಒಂದಕ್ಕೆ. ಇದು ಟಾಪ್ ನೋಡಿ, ಒಳ್ಳೇದಿತ್ತು. 40 ದಿರಮ್ ಹೇಳಿದ್ಲು, ಅದಕ್ಕೆ ಬಿಟ್ಟು ಬಂದೆ. ಅವ್ರು ಬೈತಾರಿಲ್ಲ, ಅದು ತಗೊಳ್ಬೋದು. ನನಗೆ ಇಷ್ಟ ಇದೆ ಅದು ಟಾಪು. ಇವಳು ನೋಡಿ, ಬಟನ್ ಹಾಕಲಿಲ್ಲ ನೋಡಿ, ಮರ್ತು ಬಿಡ್ತಾಳೆ ಅಂತ ಬಟನ್ ಹಾಕಲಿಕ್ಕೆ. Malalaki na sila, matatanda na sila. Alam na nilang tama at mali. Si Ashton daw, tsaka si ano. ನಿಮ್ಗೆ ಏನಾದರೂ ಅರ್ಥ ಆಯ್ತಾ ಇವಳು ಅಂತ ಹೇಳಿದಂತ? ನಿಮಗೆ ಅರ್ಥ ಆದರೆ ನನಗೆ ಸ್ವಲ್ಪ ಹೇಳಿ.
ಇನ್ನು ಆಯಿತು ಅಷ್ಟೇ ಶಾಪಿಂಗ್ ಏನು ಮಾಡಲಿಲ್ಲ ಒಂದು ಪ್ಯಾಂಟ್ ಮತ್ತು ಕೆಲವು ಚಿಕ್ಕ ಚಿಕ್ಕ ಏನೋ ತಗೊಂಡೆ ಇದೆಷ್ಟು ಸೆಲೆಕ್ಟ್ ಮಾಡಿ